ಬೆಟ್ಟಪಾಡಿ ಶಕ್ತಿ ಕೇಂದ್ರದ ಈ ವಿಜಯೋತ್ಸವದ ಸಮಾರಂಭದಲ್ಲಿ ಉಪಸ್ಥಿತರಾದ ನಮ್ಮೆಲ್ಲರ ಆತ್ಮೀಯರು ಹಿಂದೂ ಮುಖಂಡವಾಗಿರ್ತಕ್ಕಂಥ ಡಾಕ್ಟರ್ ಮುರಳಿ ಕೃಷ್ಣ ಅವರೇ, ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಮಾತನಾಡಿ ಹೇಳಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯವಾಗಿರ್ತಕ್ಕಂಥ ಬಿಜೆಪಿ ನಾಯಕರಾಗಿರ್ತಕ್ಕಂಥ ಅರುಣ್ ಕುಮಾರ್ ಪೂಜಾರಿ ಅವರೇ, ಈ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಈ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಜಗನ್ನಾಥ ರಾಯಕುಮಾರ್ ಅವರೇ, ಈ ಮಂಡಲ ಪಂಚಾಯತ್ನ ಅಧ್ಯಕ್ಷರೇ, ನಮ್ಮ ಪಾರ್ಟಿಯ ಮಂಡಲದ ಕಾರ್ಯದರ್ಶಿಯಾದಂತ ಮೀನಾಕ್ಷರವರೇ, ಈ ಪಂಚಾಯತ್ ವ್ಯವಸ್ಥೆಯಲ್ಲಿ ಕಳೆದ 2-3 ತಿಂಗಳಿಂದ ನಿರಂತರವಾಗಿ ಒಂದಷ್ಟು ವಿಶ್ರಾಂತಿ ಪಡೆಯಲಿ, ಸಂಘಟನೆಯ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯನ್ನು ಗೆಲ್ಲಿಸಬೇಕು, ಆ ಮುಖಾಂತರ ಭಾರತದ ಹೊಸ ಕಲ್ಪನೆಗೆ ಹೊಸ ಶಕ್ತಿಯನ್ನು ಕೊಡಬೇಕು ಅನ್ನುವಂತ ಆಲೋಚನೆ ಇಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಇವತ್ತು ಪದಗ್ರಹಣ ಸಮಾರಂಭ ಇದೆ. ನಾವೆಲ್ಲ ಅಂದುಕೊಂಡಂತೆ ನಡೆದಿದ್ರೆ ಭಾರತೀಯ ಜನತಾ ಪಾರ್ಟಿ ಏಕಾಂಗಿಯಾಗಿ ಈ ದೇಶದಲ್ಲಿ ಬಹುಮತವನ್ನು ಪಡೆದಿರಬೇಕಿತ್ತು. ಆದರೆ ಯಾವ ಕಾಂಗ್ರೆಸ್ ಕುತಂತ್ರ ಇರುವುದು, ಯಾವ ವಿಪಕ್ಷದ ಕುತಂತ್ರದ ಮುಖಾಂತರ ನಮ್ಮನ್ನ ಇಲ್ಲ ಸಲ್ಲದ ಒಂದು ರೀತಿಯ ವಿಚಾರಗಳನ್ನು ಪ್ರಸ್ತಾಪ ಮಾಡುತ್ತಾ ನಮ್ಮದಷ್ಟು ಸೀಟುಗಳನ್ನು ಕಳ್ಕೊಳ್ಳಿಕ್ಕೆ ಬಂದರು. ಆದರೆ ಸಂಭ್ರಮಿಸುವ ಕಾಲ ಭಾರತೀಯ ಜನತಾ ಪಾರ್ಟಿ ಆಗಿತ್ತು. ಆದರೆ ಕಾಂಗ್ರೆಸ್ನ 99 ಸೀಟವರು ಸಂಭ್ರಮಿಸಲಿಕ್ಕೆ ಆರಂಭ ಮಾಡಿದ್ರು. ಜನ ಅದನ್ನು ನಿರೀಕ್ಷೆ ಮಾಡಿರಲಿಲ್ಲ. 99 ದೊಡ್ಡ ಭಾರತೀಯ ಜನತಾ ಪಾರ್ಟಿ ಏಕಾಂಗಿಯಾಗಿರ್ತಕ್ಕಂಥ 242 ದೊಡ್ಡ ಸಂಖ್ಯಾಬಲವನ್ನು ಕೂಡ ಅರ್ಥ ಮಾಡಿಕೊಳ್ಳಲಿಕ್ಕೆ ನಮ್ಮ ಜನರಿಗೆ ಅರ್ಥ ಆಗಲಿಲ್ಲ ಅಂತ ಅನಿಸುತ್ತೆ. ಒಮ್ಮೊಮ್ಮೆ ಗೊಂದಲವಾಗುತ್ತೆ. ಬಹುಮತ ಪಡೆದಿರ್ತಕ್ಕಂಥ ಒಂದು ಸರ್ಕಾರ 292 ಸೀಟುಗಳು ಪಡೆದಿದೆ. 272ರಲ್ಲಿರ್ತಕ್ಕಂಥ ಅಧಿಕಾರವನ್ನು ಪಡೆಯುವಂತ ಪಾರ್ಟಿ ನಾವು ಸಂಭ್ರಮ ಪಡಬೇಕಿದ್ದ ಅಥವಾ ಕಾಂಗ್ರೆಸ್ ಸಂಭ್ರಮ ಪಡಬೇಕಂತ ಪ್ರಶ್ನೆಯನ್ನ ನಮ್ಮ ಕಾರ್ಯಕರ್ತರಾಗಿ ಕೇಳಬೇಕಿತ್ತು. ಅದು ಅತ್ಯಂತ ಅಭಿಮಾನದಿಂದ ಹೇಳ್ತೇನೆ. ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಈ ಸರ್ಕಾರ ಅತ್ಯಂತ ಒಳ್ಳೆಯ ಸರ್ಕಾರವನ್ನು ನೀಡುತ್ತೆ ಮತ್ತು ವಿಶೇಷವಾಗಿ ಗೆಲ್ಲಿಸತಕ್ಕಂಥ ನಮ್ಮೂರಿನ ಎಲ್ಲ ಕಾರ್ಯಕರ್ತ ದೇವರುಗಳನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕಷ್ಟಕಾಲದಲ್ಲಿ ಕೂಡ ನಮ್ಮ ಪರಿಸರದ ಜನರು ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಿಂತಿದ್ದಾರೆ. ಅದಕ್ಕೋಸ್ಕರ ಮತ್ತೆ ಮತ್ತೆ ಅವರ ನೆನಪು ಮಾಡುವಂತ ಕೆಲಸಗಳಿಗಾಗಿದೆ. ಉಲ್ಲೇಖ ಮಾಡಿದ್ರು, ಭಾರತೀಯ ಜನತಾ ಪಾರ್ಟಿ ಬಂದ್ರೆ ದಲಿತರಿಗೆ ತೊಂದರೆ ಆಗುತ್ತೆ, ಹಿಂದುಳಿದವರಿಗೆ ತೊಂದರೆ ಆಗ್ತದೆ, ಸಂವಿಧಾನವನ್ನು ತಿದ್ದುಪಡಿ ಮಾಡ್ತಾನೆ ಅಂತ ಹೇಳಿ ಯಾವ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ನಾಯಕರು ಕೂಡ ಸಂವಿಧಾನದ ಬಗ್ಗೆ ಮಾತಾಡಲಿಲ್ಲ. ಆದರೆ ರಾಹುಲ್ ಗಾಂಧಿ ಪುಸ್ತಕ ಹಿಡಿದುಕೊಂಡು ಸಾರ್ವಜನಿಕ ಸಭೆಯಲ್ಲಿ ಉಲ್ಲೇಖ ಮಾಡ್ತಾ ಹೋಗ್ತಾರೆ, ನೀವು ಬಂದ್ರೆ ಅವರು ಬಂದ್ರೆ ಈ ಸರ್ಕಾರದಲ್ಲಿ ವ್ಯವಸ್ಥೆ ಬದಲಾವಣೆ ಆಗುತ್ತೆ, ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೇವೆ. 100ಕ್ಕೆ 100 ವಿಶ್ವಾಸ ಇರಲಿ. ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡಿದ ಕಳೆದ 10 ವರ್ಷ ಅವಧಿಯಲ್ಲಿ ಯಾವುದೇ ರೀತಿಯ ಸಂವಿಧಾನಕ್ಕೆ ಅಪಚಾರ ಮಾಡುವ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ನಾಯಕರು ಮಾಡಲಿಲ್ಲ. ಆದರೆ ಅದು ಉಲ್ಲೇಖ ಮಾಡಬೇಕು, 1975ರ ಹಾದಿಯಲ್ಲಿ ಯಾವ ತುರ್ತು ಪರಿಸ್ಥಿತಿ ಬಂತ, ನಾಡಿನ ಜೂನ್ 25ಕ್ಕೆ 49 ವರ್ಷ ತಲುಪುತ್ತೆ. ಆ ಸಂದರ್ಭದಲ್ಲಿ ಪ್ರಕೃತಿ ಹಾನಿ ಅನ್ನುವಂತ ಒಬ್ಬ ರಾಷ್ಟ್ರಪತಿ ಮುಖಾಂತರ ಇದೇ ಇಂದಿರಾ ಗಾಂಧಿ ಸಂವಿಧಾನಕ್ಕೆ ತಿದ್ದುಪಡಿ ಮಾಡುವಂತ ವ್ಯವಸ್ಥೆಯನ್ನು ಮಾಡಿದ್ರು. ಈ ತುರ್ತು ಪರಿಸ್ಥಿತಿಯನ್ನು ಕೊಡುವಂತ ಕೆಲಸಗಳನ್ನು ಮಾಡಿದ್ರು. ಯಾವ 1971ರಲ್ಲಿ ಚುನಾವಣೆ ಆಗುತ್ತ ಅಕ್ರಮಗಳ ಮುಖಾಂತರ ಇಂದಿರಾ ಗಾಂಧಿ ಗೆಲ್ತಾರೆ. ಗೆಲ್ಲುವಂತ ಸಂದರ್ಭದಲ್ಲಿ ಹಲವಾರು ಹೈಕೋರ್ಟ್ ಉಲ್ಲೇಖ ಮಾಡುತ್ತೆ, ನಿಮ್ಮ ಗೆಲುವು ಸರಿ ಇಲ್ಲ, ನೀವು ಅನ್ಯಾಯದಲ್ಲಿ ಗೆದ್ದಿದ್ದೀರಿ, ಅದಕ್ಕೋಸ್ಕರ ನಿಮ್ಮನ್ನು 6 ವರ್ಷಗಳ ಕಾಲ ಚುನಾವಣೆ ನೀಡುವುದನ್ನ ನಾವು ನಿವೃತ್ತಿಯನ್ನು ಘೋಷಣೆ ಮಾಡ್ತೇವೆ, ಆ ಮುಖಾಂತರ ಪದವಿಯಿಂದ ಇಳಿಬೇಕು ಅಂತ ಮಾತನ್ನ ಹೇಳ್ತಾರೆ. ಹಾಗೇನು ಮಾಡ್ತಾರೆ, ತುರ್ತು ಪರಿಸ್ಥಿತಿ ಜಾರಿ ಮಾಡುವಂತ ವ್ಯವಸ್ಥೆ ಮಾಡ್ತಾರೆ. ಅದೇ ರಾಷ್ಟ್ರಪತಿ ಪ್ರಕೃತನಾಗಿ ಎಲ್ಲಿರ್ತಾರೆ, ಅವರ ಮನೆಯ ಒಳಗಿನ ಬಾತ್ರೂಮ್ ಇರ್ತಕ್ಕಂಥ ಸಂದರ್ಭದಲ್ಲಿ ಸಹಿ ಮಾಡುವಂತ ವ್ಯವಸ್ಥೆ ಮಾಡ್ತಾರೆ. ಯಾವುದೇ ಚರ್ಚೆ ಆಗುವುದಿಲ್ಲ. ಸಂವಿಧಾನ ತಿದ್ದುಪಡಿಗೆ ಆವತ್ತಿನ ದಿನದಿಂದ ಹೋರಾಟವನ್ನು ಆರಂಭ ಮಾಡ್ತಾರೆ. ಯಾವ ಸಂವಿಧಾನ ತಿದ್ದುಪಡಿ ಮಾಡಿದ್ರು? ಅವರಿಗೆ ಬೇಕಿತ್ತು ಅವರ ವೈಯಕ್ತಿಕವಾಗಿ ರಾಷ್ಟ್ರಪತಿ ಪ್ರಧಾನಿ ಆಗುವಂತ ಸಂದರ್ಭದಲ್ಲಿ ಪ್ರಧಾನಿಯ ಹುದ್ದು ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಪ್ರಧಾನಿ, ರಾಷ್ಟ್ರಪತಿ
ಉಪ ಪ್ರಧಾನಿ ಸ್ಪೀಕರ್ಗಳು ಈ ವ್ಯವಸ್ಥೆಗೆ ಬರಬಾರದು ಅಂತ ಮಾತನ್ನು ಹೇಳ್ತಾರೆ. ಆ ಮುಖಾಂತರ ಅದಕ್ಕೆ ತಿದ್ದುಪಡಿ ಬರುವಂತ ಕೆಲಸವನ್ನ ಆರಂಭದಲ್ಲಿ ಇದೇ ಇಂದಿರಾ ಗಾಂಧಿ ಸರ್ಕಾರ, ಇದೇ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ. ಆ ಮುಖಾಂತರ ತಿದ್ದುಪಡಿಯನ್ನು ಮಾಡುತ್ತೆ. ನಂತರ ಏನ್ ಮಾಡ್ತಾರೆ, ಅನೇಕ ಚುನಾವಣೆ ಸಂದರ್ಭದಲ್ಲಿ ಗೆದ್ದಿರುವಂತಹ ಸಂದರ್ಭದಲ್ಲಿ ಅಕ್ರಮವಾಗಿ ಗೆದ್ದಿರುವಂತಹ ಯಾವ ಎಂಪಿಗಳಿದ್ದಾರ, ಸಂಸದರಿದ್ದಾರ, ಆ ಸಂಸದರು ಅಕ್ರಮವಾಗಿ ಗೆದ್ದಿದ್ದಾರೆ ಅಂತ ಕಾನೂನನ್ನು ತರುವಂತಹ ಸಂದರ್ಭದಲ್ಲಿ ಅದಕ್ಕೆ ತಿದ್ದುಪಡಿ ಮಾಡುವ ಮುಖಾಂತರ ಮತ್ತೊಮ್ಮೆ ಅವರೆಲ್ಲರೂ ಕೂಡ ಚುನಾಯಿತರಾದಂತಹ ಪ್ರತಿನಿಧಿಗಳು ಅಂತ ಉಲ್ಲೇಖ ಮಾಡ್ತಾರೆ. ಆ ನಂತರ ದಿನಗಳಲ್ಲಿ ಈ ದೇಶದಲ್ಲಿ ರಾಷ್ಟ್ರಪತಿ ಮತ್ತು ಪ್ರಧಾನಿ ಮಾಡಿರ್ತಕ್ಕಂಥ ಯಾವುದೇ ಯೋಜನೆಗಳ ಮುಖಾಂತರ ಅವರ ಮೇಲೆ ಕೇಸುಗಳನ್ನು ದಾಖಲಿಸುವಂತಿಲ್ಲ, ಅವರ ಮೇಲೆ ಯಾವುದೇ ನ್ಯಾಯಾಲಯದ ಮೊಕದ್ದಮೆ ಹೋಗುವಂತಿಲ್ಲ ಅಂತ ಮಾಡ್ತಾರೆ. ಅನೇಕ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರ ತಿದ್ದುಪಡಿ ಮಾಡಿತು. ಜನರಿಗೆ ಅರಿವಿದೆ ಯಾವ ದಲಿತ ನಾಯಕರನ್ನ ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.